ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟೈಲಿಶ್ ಜಾಯಮಾನದಲ್ಲಿ ಟ್ರೆಂಡ್ ಹಿಂದೆ ಬೀಳದವರು ಯಾರಿದ್ದಾರೆ ಹೇಳಿ? ಪ್ರತಿಯೊಬ್ಬರು ಕೂಡ ಇವಾಗಿನ ಸ್ಟೈಲ್ಗೆ ಸೆಟ್ ಆಗ್ತಾ ನಾವು ಕೂಡ ಸ್ಟೈಲ್ ಆಗಿ ಕಾಣಬೇಕು ಅಂತ ಯೋಚನೆ ಮಾಡ್ತೀವಿ. ಅದರಲ್ಲೂ ಕೂಡ ಟ್ರೆಂಡ್ ಅಂತ ಬಂದಾಗ ಡ್ರೆಸ್ನ ವಿಚಾರದಲ್ಲಿ ಕಾಲ ಬದಲಾದ ಹಾಗೇನೆ ಹೊಸ ಟ್ರೆಂಡ್ಗಳು ಆ್ಯಡ್ ಆಗ್ತಾನೆ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಅನ್ನೋರು ಒಂದು ಕಡೆ ಆದ್ರೆ ಇವಾಗಿನ ಸ್ಟೈಲ್ಗೆ ಸೆಟ್ ಆಗ್ತಾ ಇರೋರು ಇನ್ನೊಂದು ಕಡೆ. ಇದೀಗ ಎಲ್ಲಾ ಟ್ರೆಂಡ್ ನಲ್ಲಿ ಕೂಡ ನಿಮ್ಗೆ ಇಷ್ಟವಾಗೋ ರೀತಿಯಾದಂತಹ ಬಟ್ಟೆಗಳನ್ನ ನೀಡ್ತಾ ಇರುವಂತಹ ಪುತ್ತೂರಿನಲ್ಲಿ ನೂತನವಾಗಿ ಶುಭಾರಂಭಗೊಂಡಿರುವಂತಹ ಹನಿ ಬೆಲ್ ಡ್ರೆಸ್ ಶಾಪ್ಗೆ ನಾವು ಬಂದಿದ್ದೇವೆ. ಇಲ್ಲಿ ಪ್ರತಿಯೊಂದು ಬಟ್ಟೆಗಳು ಕೂಡ ಕ್ವಾಲಿಟಿಯಲ್ಲಿ 100% ಆಗಿದೆ. ಅದರ ಜೊತೆಗೇನೆ ನೂತನವಾಗಿ ಶುಭಾರಂಭಗೊಂಡ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ಕೂಡ ಹಾಕಿದ್ದಾರೆ. ಇಲ್ಲಿರುವಂತಹ ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ. ಅದರ ಜೊತೆಗೇನೆ ಆಫರ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಪ್ರೀತಿಯ ಗ್ರಾಹಕರಿಗೆ ಬ್ರಾಂಡೆಡ್ ಡ್ರೆಸ್ಗಳನ್ನ ಸ್ಪೆಷಲ್ ಆಫರ್ ನಲ್ಲಿ ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇದೀಗ ಹನಿ ಬೆಲ್ ನಲ್ಲಿ ಓಪನಿಂಗ್ ನ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಫರ್ಗಳು ನಡೀತಾ ಇದೆ. ಅದರ ಜೊತೆಗೇನೆ ಇಲ್ಲಿರುವಂತಹ ಕಲೆಕ್ಷನ್ಗಳು ಹೇಗಿದೆ ಅನ್ನೋದನ್ನ ಕೂಡ ನೋಡಬೇಕು. ಇಲ್ಲಿಯ ಮಾಲಕರಾಗಿರುವಂತಹ ಅಕ್ಷಯ್ ಅವರಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಆರಾಮ ಸರ್. ನಿಮ್ಮ ಜೊತೆಗೆ ಇವರು ಪವನ್. ಓಕೆ, ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಜನರಿಂದ ರೆಸ್ಪಾನ್ಸ್? ಇದೆ. ನಾವು ಫಸ್ಟ್ ದಿನದಿಂದಲೇ ಆಫರ್ ಬಿಟ್ಟಿದ್ದೇವೆ. ಸೊ ಜನ ಎಲ್ಲ ಬಂದಿದ್ದಾರೆ. ಒಂದ್ಸಲದೆಲ್ಲ ಸ್ಟಾಕ್ ಖಾಲಿ ಆಯಿತು, ಈಗ ರೀಫಿಲ್ ಮಾಡ್ತಾ ಇದ್ದೇವೆ. ಸೊ ಜನ ಬರ್ತಾ ಇದ್ದಾರೆ. ಈಗ ನಾವು ನಿಮ್ಮನ್ನು ರೀಚ್ ಆಗಿದ್ದೇವೆ. ಯಾಕಂತ ಹೇಳಿದರೆ ಜನರಿಗೆ ಇನ್ನೂ ಕೂಡ ರೀಚ್ ಆಗಲಿ ಅಂತ ಡಿಜಿಟಲಲ್ಲಿ ಇನ್ನೂ ಆ್ಯಡ್ ಹಾಕಲಿಲ್ಲ. ಸೊ ಈಗ ಒಂದು ಸಲ ಆ್ಯಡ್ ಹಾಕಿದರೆ ಗೊತ್ತಾಗ್ತದಲ್ಲ ಎಲ್ರಿಗೂ, ಒಂದು ಪುತ್ತೂರಿನವರಿಗೆ ಗೊತ್ತಾಗಲಿ ಅಂತೇಳಿ ಈ ಆಫರನ್ನು ಬಿಡ್ತಾ ಇದ್ದೇವೆ ಅಂತ ನಿಮ್ಮನ್ನು ರೀಚ್ ಆಗಿದೆ ನಾವು. ಓಕೆ, ಇವಾಗ ಒಮ್ಮೆ ಹಾಕಿದ ಸ್ಟಾಕ್ ಎಲ್ಲ ಖಾಲಿ ಆಗಿದೆ, ಈಗ ವಾಪಸ್ ಹಾಕಿರೋ? ಹೌದು, ಒಂದು ವಾರದಲ್ಲಿ, ಈಗ ಒಂದು 4 days ಅಲ್ಲಿ ಎಲ್ಲ ಖಾಲಿ ಆಯ್ತು. ಓಕೆ, ಹಾಗಾದ್ರೆ ವೀಕ್ಷಕರಿಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುತ್ತೆ ಹೆಂಗಿದೆ ಅಪ್ಪ ಇಲ್ಲಿಯ ಕಲೆಕ್ಷನ್ ಅಂತ. ನಮಗೆ ಇಲ್ಲಿರುವಂತಹ ಕಾಂಬೋ ಆಫರ್ ಅಲ್ಲಿ ಯಾವ ಡ್ರೆಸ್ಗಳು ಸಿಗ್ತಾ ಇದೆ, ಆಫರ್ ಅಲ್ಲಿ ಯಾವ್ದೆಲ್ಲ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ ತೋರಿಸಿ ಡ್ರೆಸ್ ಯಾವ್ದೆಲ್ಲ ಅಂತ. ಡಬಲ್ ಪಾಕೆಟ್ 3 ಶರ್ಟ್ ತಗೊಂಡ್ರೆ 1350. ಫಾರ್ಮಲ್ ಕ್ಯಾಶುವಲ್ ಯಾವುದಾಗಿದ್ರು 3 ತಗೊಂಡ್ರೆ 1000 rupees ಕೊಟ್ಟರೆ ಆಯಿತು. 2 ಜೀನ್ಸ್, 1 ಫಾರ್ಮಲ್ ಪ್ಯಾಂಟ್ ತಗೊಂಡ್ರೆ 1500. ಜೀನ್ಸಲ್ಲಿ ಬೇರೆ ಆಪ್ಷನ್ಸ್ ಕೂಡ ಇದೆ, ಮಾಮ್ ಫಿಟ್, ಬ್ಯಾಗಿ, ಕಾರ್ಗೋ ಆಪ್ಷನ್ಸ್ ಕೂಡ ಇದೆ. 4 ಸೈಜ್ ಟಿ ಶರ್ಟಲ್ಲಿ 3 ತಗೊಂಡ್ರೆ 999 ಕೊಟ್ಟರೆ ಆಯಿತು. ನಾರ್ಮಲ್ ಟಿ ಶರ್ಟಲ್ಲಿ 3 ತಗೊಂಡ್ರೆ 900 ಕೊಟ್ಟರೆ ಆಯಿತು. ಓಕೆ ಸರ್, ಇವಾಗ ಆಫರ್ ಅಲ್ಲಿ ಸಿಗುವಂತ ಡ್ರೆಸ್ಗಳನ್ನ ಹೇಳಿದ್ರಿ, ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಕಲೆಕ್ಷನ್ಗಳಿದೆ, ಯಾವೆಲ್ಲ ಬ್ರ್ಯಾಂಡ್ ಇದ್ದು ಅಂತ ಹೇಳೋದಾದ್ರೆ? ನಮ್ಮದು ಫೋಕಸ್ ಒಬ್ಬ ಮೆನ್ನಿಗೆ ಯಾವುದೆಲ್ಲ ಕಂಪ್ಲೀಟ್ ಸೊಲ್ಯೂಷನ್ ಬೇಕಂತ ಈಗ ನಮ್ಮ ಫೋಕಸ್ ಇರೋದು. ಸೊ ಅದರಲ್ಲಿ ನಾವು ಎತ್ನಿಕಲ್ಲಿ ಎಲ್ಲ ಇಟ್ಟಿದ್ದೇವೆ. ಈಗ ವೆಡ್ಡಿಂಗ್ ಸೆಟ್ ಇದೆ ನಮ್ಮ ಹತ್ರ. ಎತ್ನಿಕ್ ವೇರಲ್ಲಿ ಈಗ ಪಂಚೆಗಳು ಅದೆಲ್ಲ ನಾವು ಕೊಡ್ತಾ ಇದ್ದೇವೆ, ಶಾಲು, ಪಂಚೆ. ಅದರೊಟ್ಟಿಗೆ ಈಗ ನೈಟ್ ಪ್ಯಾಂಟ್, ಶಾರ್ಟ್ಸ್ ಅದು ಕೂಡ ಇದೆ. ಕಿಡ್ಸಿಗೆ ಬೇಕಾದ ಐಟಮ್ಸ್ ಕೂಡ ಇದೆ, ಬಾಯ್ಸ್ ಗರ್ಲ್ಸ್ ಬೋತ್. ಸೊ ಅದು ಕೂಡ ನಾವು ಈಗ ತಂದು ಇಟ್ಟಿದ್ದೇವೆ. ಸೊ ಅದು ಕೂಡ ಡಿಸ್ಕೌಂಟ್ ಆಫರ್ ಅಲ್ಲಿ ನಾವು ಈಗ ಕೊಡ್ತಾ ಇದ್ದೇವೆ. ಎಲ್ಲ ವಯೋಮಾನದ ಪುರುಷರಿಗೆ ಮತ್ತು ಮಕ್ಕಳಿಗೆ ಬೇಕಾಗುವಂತ ಎಲ್ಲ ವಯೋಮಾನದವರೆಗೂ ಬೇಕಂತ ಡ್ರೆಸ್ಗಳು ಇದೆ ಇಲ್ಲಿ. ಈಗ ಕಿಡ್ಸ್ ಅಂತ ಹೇಳುವಾಗ ನಾವು ಬಾಯ್ಸಿಗೆ ಮಾತ್ರ ಇಡುವ ಅಂತ ಅನ್ಕೊಂಡದ್ದು, ಆದರೆ ಅದೀಗ ಬೋತ್ ಎಲ್ರಿಗೂ ಬೇಕಂತ ಈಗ ಡಿಮಾಂಡ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಇಬ್ಬರಿಗೂ ಕೂಡ ಇಟ್ಟಿದ್ದೇವೆ ಇಲ್ಲಿ. ಸೊ ಮೆನ್ನಿಗೆ ಬೇಕಾಗುವ ಎಲ್ಲ ಐಟಮ್ ಈಗ ಇದೆ ಪ್ರೆಸೆಂಟ್ಲಿ. ಮತ್ತೆ ವೆಡ್ಡಿಂಗ್ ರಿಲೇಟೆಡ್ ಈಗ ಪೇಟ ಅದೆಲ್ಲ ಇನ್ನೂ ಕೂಡ ಬರ್ತಾ ಇದೆ, ಅದು ಕೂಡ ಇಲ್ಲಿ ಅವೈಲೇಬಲ್ ಇರ್ತದೆ. ಒಂದು 1 ವೀಕಲ್ಲಿ ಇನ್ನು ಅದು ಕೂಡ ಅವೈಲೇಬಲ್ ಇರ್ತದೆ. ಸರಿ, ಈ ಫೀಲ್ಡ್ ನಲ್ಲಿ ನಿಮಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಂತ? ರಿಟೇಲ್ಗೆ ನಾವು ಫಸ್ಟ್ ಶಾಪ್ ನೀವು ನೋಡಿದ್ರೆ ಇದು ಹೊಸತ್ತು, ಆದರೆ ನಾವು ಈ ಬಟ್ಟೆ ಫೀಲ್ಡಿಗೆ ಹೊಸತ್ತಲ್ಲ. 3+ years ಇಂದ ನಾವು ಹೋಲ್ಸೇಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಪುತ್ತೂರಲ್ಲಿ ಒಂದು ರಿಟೇಲ್ ಅಲ್ಲಿ ಶಾಪ್ ಓಪನ್ ಮಾಡುವಂತ ಒಂದಿತ್ತು ಆಸೆ ಇತ್ತು. ಸೊ ಈಗ ದಿಸ್ ಇಸ್ ದ ರೈಟ್ ಟೈಮ್ ಅಂತ ನನ್ಗೆ ಅನ್ನಿಸ್ತು. ಸೊ ಹಾಗೆ ನಾವು ಇಲ್ಲಿ ಹೋಲ್ಸೇಲ್ ಅಲ್ಲಿ ಎಷ್ಟು ವರ್ಷದಿಂದ? ಒಂದು 3+ years ಇಂದ ನಾವು ಹೋಲ್ಸೇಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಓಕೆ, ಈ ಒಂದು ಬಿಸ್ನೆಸ್ ಗೆ ನಿಮಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತವರು ಅಂತ ಹೇಳಿದ್ರೆ? ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊ ಅವರೆಲ್ಲ ಸೇರಿ ಒಂದು ಈ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಓಕೆ ಸರ್, ಇವಾಗ ಬರುವಂತ ಕಸ್ಟಮರ್ಗಳು ಆಫರ್ ಅಲ್ಲಿ ಇರುವಂತ ಡ್ರೆಸ್ ಗಳನ್ನ ನೋಡ್ತಾರೆ, ಅದರ ಜೊತೆಗೇನೆ ಬೇರೆ ಡ್ರೆಸ್ ಗಳಿಗೆ ರೇಟ್ ವೈಸ್ ಹೇಳೋದು ಅಂತ ಹೇಳಿದ್ರೆ ಹೇಗಿದೆ ಅಂತ ನಮ್ಮ ಹನಿ ಬೆಲ್ ನಲ್ಲಿ? ಇಲ್ಲಿ ಹನಿ ಬೆಲ್ ಅಲ್ಲಿ ನಾವು ಕಾಂಪಿಟೇಟಿವ್ ಪ್ರೈಸ್ ಅನ್ನು ಇಟ್ಟಿದ್ದೇವೆ. ನೀವು ಬೇರೆ ಅಂಗಡಿಗೆ ಕಂಪೇರ್ ಮಾಡಿ ಬೇಕಾದ್ರೆ ನೋಡ್ಬೋದು. ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲಿ ಕ್ವಾಲಿಟಿ ವೈಸ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹುಡುಕುವಾಗ ಫಸ್ಟ್ ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ನೋಡುವಾಗ ಹೈ ಪ್ರೈಸ್ ಚೀಪ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಒಂದು ಅನ್ನಿಸ್ತು. ಓಕೆ, ಅದಕ್ಕೋಸ್ಕರ ನಾವೇನು ಅನ್ಕೊಂಡ್ವಿ, ಹೇಗೂ ನಾವು ಹೋಲ್ಸೇಲ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇದ್ದೇವೆ,
ಎಷ್ಟಕ್ಕೆ ಪ್ರೈಸಿಗೆ ಬರ್ತದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಿತ್ತು. ಅದಕ್ಕೋಸ್ಕರ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ನಮ್ಮ ಊರಿನ ಜನರಿಗೆ ಸಿಗ್ಬೇಕಂತೇಳಿ ಇಲ್ಲಿ ಮಾಡಿದ್ದು ನಾವು. ಓಕೆ, ಬಂದಂತ ಗ್ರಾಹಕರ ರೆಸ್ಪಾನ್ಸ್ ಹೇಗಿತ್ತು ಅಂತ ನಿಮಗೆ? ಒಳ್ಳೆ ರೆಸ್ಪಾನ್ಸ್ ಇತ್ತು. ಫಸ್ಟ್ ಡೇ ನಾವು ಅಷ್ಟು ಜನರನ್ನು ಎಕ್ಸ್ಪೆಕ್ಟ್ ಮಾಡಿ ಇರಲಿಲ್ಲ. ನಾವು ಸ್ಟಾಕ್ ಫುಲ್ ಮಾಡಿದ್ದೆವು, ಎಲ್ಲ ಸೇಲ್ ಆಗಿದೆ. ಆಫರ್ ಇತ್ತು ಗೊತ್ತಿದ್ದು ಬಂದವರು, ಗೊತ್ತಿಲ್ಲದೆ ಬಂದವರು ಕೂಡ ಆಫರ್ ನೋಡಿ ಕ್ವಾಲಿಟಿ ನೋಡಿ ತಗೊಂಡೋಗಿದ್ದಾರೆ. ಸೊ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಓಕೆ, ಪುತ್ತೂರಿನ ಜನರಿಗೆ, ಹತ್ತೂರಿನ ಜನರಿಗೆ ಏನು ಹೇಳ್ತೀರಾ ಅಂತ? ನಿಮ್ಮಲ್ಲಿಗೆ ಬರಬೇಕು, ಅವರು ಇಲ್ಲಿಂದ ಪ್ರೀತಿಯಿಂದ ಡ್ರೆಸ್ಸನ್ನು ಪರ್ಚೇಸ್ ಮಾಡಬೇಕು. ಹಾಗಾಗಿ ಪುತ್ತೂರಿನ ಜನ ನಮಗೆ ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ. ಸೊ ಇಲ್ಲಿಗ ನಾವು ಶಾಪ್ ಓಪನ್ ಮಾಡಿ ನಮಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ನಾವು ಜನರಿಗೆ ಕೊಡುವ ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಈಗ ಆಲ್ರೆಡಿ ಇಲ್ಲಿಯ ಜನರು ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡಿ ನೋಡಿದ್ದೀರಾ. ಇಲ್ಲಿಗೆ ಒಂದ್ಸಲ ಬಂದು ಇಲ್ಲಿದು ಬಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿ, ಇಲ್ಲಿದು ಪ್ರೈಸ್ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಅಂತ ನಾವು ಹೇಳೋದು. ಓಕೆ ಸರ್, ಪುತ್ತೂರಿನ ಮಣ್ಣಿನಲ್ಲಿ ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ. ಜನ ಕೈ ಹಿಡಿತಾರೆ, ಕೈ ಹಿಡಿಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹನಿವೆಲ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಬ್ರ್ಯಾಂಡೆಡ್ ಡ್ರೆಸ್ಗಳು ಸ್ಪೆಷಲ್ ಆಗಿರುವಂತ ಆಫರ್ನಲ್ಲಿ. ಕಾಂಬೋ ಆಫರ್ ಇದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಸ್ಪೆಷಲ್ ಆಗಿ ಕಾಣಬೇಕು, ಸ್ಟೈಲಿಶ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ. ಇಲ್ಲಿರುವಂತಹ ಪ್ರತಿಯೊಂದು ಬಟ್ಟೆ ಕೂಡ ಕ್ವಾಲಿಟಿಯಲ್ಲಿ ಪಕ್ಕಾ ಇದೆ. ಹಾಗಾಗಿ ನಿಮ್ಮ ನೆಚ್ಚಿನವರಿಗೆ ಗಿಫ್ಟ್ ಅನ್ನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಕೂಡ ಪರ್ಫೆಕ್ಟ್ ಅಂದ್ರೆ ಅದು ಹನಿವೆಲ್. ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿಂದ ಡ್ರೆಸ್ ಅನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.